ಏಳರಿಂದ ಇಲ್ಲಿಯವರೆಗೆ ಅಂದ್ರೆ 2017ರವರೆಗೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರದಿಂದ ಅನ್ನ ಬರ್ತಿತ್ತು. ಆದ್ರೆ ನಾವದನ್ನು ತಾಯಿಯ ಅನ್ನಪ್ರಸಾದವೆಂದು ಸ್ವೀಕರಿಸ್ತಿದ್ವಿ. ಆದ್ರೆ ಈಗ ಅನ್ನವನ್ನು ನಿಲ್ಲಿಸಿದ್ದಾರೆ. ಅದ್ಯಾಕೆ ಅನ್ನೋದೇ ನನ್ನ ಪ್ರಶ್ನೆ. ಸರ್ಕಾರಕ್ಕೆ ಯಾವುದೇ ದ್ವೇಷ ಇರ್ಬೋದು, ಅದ್ ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ನಮ್ಮಂತಹ ಬಡ ವಿದ್ಯಾರ್ಥಿಗಳ ಹೊಟ್ಟೆ ಮೇಲೆ ಹೊಡಿತಾರಲ್ಲ, ಇದು ಯಾವ ನ್ಯಾಯ? ನಮ್ಮ ಈ ಶ್ರೀರಾಮ ಶಾಲೆಯಲ್ಲಿ 94% ದಲಿತರು, ಹಿಂದುಳಿದವರು ಹಾಗೂ ಅಲ್ಪಸಂಖ್ಯಾತರೇ ಶಿಕ್ಷಣವನ್ನು ಪಡಿತಿರುವಂತಹ ಕನ್ನಡ ಮಾಧ್ಯಮ ಶಿಕ್ಷಣ ನಮ್ದು. ಕನ್ನಡ ಅಂತೀರಿ, ಆದ್ರೆ ಕನ್ನಡವನ್ನೇ ಇವತ್ತು ಕೊಲ್ತಾ ಇದ್ದೀರಲ್ವಾ? ಇದು ಯಾವ ನ್ಯಾಯ? ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯರವರಾಗಿರ್ಬಹುದು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ರಮನಾಥ ರೈ ಅವರಾಗಿರ್ಬಹುದು, ನಮ್ಗೆ ಇವತ್ತು ಅನ್ಯಾಯವನ್ನು ಮಾಡ್ತಿದ್ದಾರೆ. ಆ ಅನ್ಯಾಯದ ವಿರುದ್ಧ ನಾವು ಹೋರಾಡ್ತೇವೆ. ಅಷ್ಟೇ ಅಲ್ಲ, ಒಂದು ರಾಜ್ಯದ ಮುಖ್ಯಮಂತ್ರಿ ಆದವರು ಇಂತಹ ಶಾಲೆಗಳನ್ನು ಯಾವ ರೀತಿ ಉದ್ಧಾರ ಮಾಡ್ಬೇಕು ಅಂತ ಯೋಚನೆ ಮಾಡೋ ಬದಲು ಇದಕ್ಕೆ ಕಲ್ಲು ತಂದು ಹಾಕ್ತಾರಲ್ವಾ? ಎಂಥ ಸರ್ಕಾರ ಇದು? ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ನಡೆಸ್ತೇವೆ. ಅಷ್ಟೇ ಅಲ್ಲ, ಮಕ್ಕಳ ಶಿಕ್ಷಣದ ಹಾಗೂ ಹಕ್ಕಿನ ಬಗ್ಗೆ ಮಾತಾಡ್ತಾರಲ್ವಾ? ಕನ್ನಡದ ಬಗ್ಗೆ ಹೋರಾಟ ಮಾಡ್ತಿದಾರಲ್ಲ, ಎಲ್ಲಿದ್ದಾರೆ ಅವರು? ಅವರೀಗ ಎಲ್ಲಿದ್ದಾರೆ? ನಾವೀಗ ಅನ್ನ ಇಲ್ಲದೆ ಪರದಾಡ್ತಿದ್ದೇವಲ್ವಾ? ಎಲ್ಲಿ ಹೋಗಿದ್ದಾರೆ ಅವರೆಲ್ಲ? ನಮ್ಮ ಶಾಲೆಯು ನಡೆಯುತ್ತಾ ಬಂದಿದೆ. 2007ರಿಂದ ದೇವಸ್ಥಾನವು ದತ್ತು ಸ್ವೀಕರಿಸಿ ನಮಗೆ ಅನ್ನವನ್ನು